ನಗರಸಭೆ ವ್ಯಾಪ್ತಿಯ ಕಲ್ಲಾಪು ಪ್ರದೇಶ ಬಹುಶಃ ಇವತ್ತು ಮಂಗಳೂರಿನ ಪಂಪಲ್ ನಂತರ ತೊಕ್ಕೋಡು ಜಂಕ್ಷನ್ ನಂತರ ಅತ್ಯಂತ ಅಭಿವೃದ್ಧಿಯ ಒಂದು ಜಂಕ್ಷನ್ ಆಗಿ ಪರಿವರ್ತನೆ ಆಗಿರುವುದು ಕಲ್ಲಾಪು ಜಂಕ್ಷನ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಯಾಕೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದರೆ, ಕಲ್ಲಾಪಿನ ಜನಸಾಮಾನ್ಯರು ಹಿರಿಯರು ಕಿರಿಯರೆಲ್ಲರೂ ಕೂಡ ಒಂದು ಒಗ್ಗಟ್ಟಿನಿಂದ ಒಂದೇ ತಾಯಿಯ ಮಕ್ಕಳ ರೀತಿದ್ದು ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರು ಒಂದು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಿದ ಕಾರಣ ಜನಸಾಮಾನ್ಯ ಇಲ್ಲೂ ತಮ್ಮ ವ್ಯಾಪಾರ ಮತ್ತು ಬಂಡವಾಳ ಹಾಕುವ ಮೂಲಕ ಇವತ್ತು ಅಭಿವೃದ್ಧಿ ಆಗಿದೆ. ಅದಕ್ಕೆ ಈ ಕಲ್ಲಾಪಿ ಪ್ರದೇಶದ ಎಲ್ಲ ವರ್ಗದ ಎಲ್ಲ ಪ್ರೀತಿ ವಿಶ್ವಾಸ ಸೋದರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಭಿವೃದ್ಧಿ ಆಗುವ ಸಂದರ್ಭದಲ್ಲಿ ಕೆಲಸಗಳಾಗೋದು ಸ್ವಾಭಾವಿಕ. ಸೊ ಈ ಒಂದು ಪ್ರದೇಶದ ಕಾಂಕ್ರೀಟೀಕರಣ ಪ್ರದೇಶ ಕೇಳಿದಾಗ ಕಾಂಕ್ರೀಟೀಕರಣ ಆಗಿದೆ. ಈ ಪ್ರದೇಶದಲ್ಲಿ ಇವತ್ತು ನಾವು ರಿಕ್ಷಾ ಚಾಲಕರು ಮಾಲಕರು ಬಂದು ನಮಗೆ ಬಹುಶಃ ಇಲ್ಲೊಂದು ಅತ್ಯುತ್ತಮವಾದ ರಿಕ್ಷಾ ನಿಲ್ಲಕ್ಕೆ ವ್ಯವಸ್ಥೆ ಬೇಕು, ಯಾವ ರೀತಿ ಅವರಿಗೆ ಬೇಕು ಆ ರೀತಿ ಮಾಡಿಕೊಟ್ಟಿದ್ದೇವೆ. ಇದು ನಮ್ಮ ಡಿಸೈನ್ ಅಲ್ಲ, ಇದು ರಿಕ್ಷಾ ಚಾಲಕರ ಮತ್ತು ಮಾಲಕರದೇ ಡಿಸೈನ್. ಇದರಲ್ಲಿ ಈ ಪ್ರದೇಶಕ್ಕೆ ಒಂದು ಲೈಟ್ ಬೇಕಂತೇಳಿ ಉಸ್ಮಾನ್ ಮತ್ತು ಆಸಿಫ್ ಮತ್ತು ನಮ್ಮ ಒಂದು ನಗರಸಭೆಗೆ ಕಂಪ್ಲೇಂಟ್ ಕೊಟ್ಟ ಮನವಿ ಕೊಟ್ಟ ಸಂದರ್ಭದಲ್ಲಿ ಆಗ ಬಹುಶಃ ಬಾಡಿ ಬೇರೆ ಇತ್ತು. ನಾನೇ ಬಹುಶಃ ನಗರ ನಾನು ವಿಶೇಷ ಅನುದಾನವನ್ನು ನಾನು ಇವತ್ತು 25 ಕೋಟಿ ತಂದಿದ್ದೆ. ಆ ಸಂದರ್ಭದಲ್ಲಿ ಹಿಂದೆ ನಾನು ಬಹುಶಃ ಆರೋಗ್ಯ ಸಚಿವನಾಗಿದ್ದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವತ್ತು ಬಹುಶಃ ಈ ಪ್ರದೇಶಕ್ಕೆ ಒಂದು ಲೈಟ್ ಬೇಕಂತ ಕೇಳಿ ಬಂದಂಥ ಸಂದರ್ಭದಲ್ಲಿ ಇವತ್ತು ಈ ಲೈಟನ್ನು ಕೂಡ ನಾವು ಇವತ್ತು ಉದ್ಘಾಟನೆ ಮಾಡಿ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ದೇವೆ. 6 ಕಡೆ ಆಗಿದೆ ಸರ್ ಉಳ್ಳಾಲದಲ್ಲಿ. ಉಳ್ಳಾಲದ ವಿವಿಧ 6 ಕಡೆ ಬಹುಶಃ ಈ ರೀತಿಯ ಆಧುನಿಕ ಮತ್ತು ಅತ್ಯುತ್ತಮವಾದ ಐಮಾಸ್ಕ್ ಲೈಟನ್ನು ನಾವು ಹಾಕಿದ್ದೇವೆ. ನಮ್ಮ ಉದ್ದೇಶ ಏನಂತ ಹೇಳಿದರೆ, ಉಳ್ಳಾಲ ಮಂಗಳೂರು ನಗರಕ್ಕಿಂತಲೂ ಒಂದು ಮಾದರಿಯಾದ ನಗರವಾಗಿ ಬೆಳಿಬೇಕು. ಬಹುಶಃ ಎಲ್ಲ ಟೂರಿಸ್ಟ್ಗಳು ವ್ಯಾಪಾರಸ್ಥರು ಬಂಡವಾಳನೆಲ್ಲ ಬಹುಶಃ ಈ ಪ್ರದೇಶದಲ್ಲಿ ಆಗಬೇಕು. ಆರ್ಥಿಕತೆ ಒಂದು ಚಲನವಲನ ಆಗುವ ಮುಖಾಂತರ ನಮ್ಮ ಊರಿನ ಸರ್ವ ಜನರ ಕಿಸೆಯಲ್ಲಿ ಕೂಡ ದುಡ್ಡು ಬೇಕು. ಯಾವ ಶ್ರೀಮಂತರ ಕಿಸೆಯಲ್ಲಿ ದುಡ್ಡಿದ್ದರೆ ಊರು ದೊಡ್ಡದಾಗುವುದಿಲ್ಲ. ಜನಸಾಮಾನ್ಯನ ಕಿಸೆಯಲ್ಲಿ ದುಡ್ಡು ಬಿದ್ದಾಗ ಅವನು ಬಂದು ಖರ್ಚು ಮಾಡ್ತಾನೆ, ಆಗ ದೋಷ ಊರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯ ಒಂದು ಪರಿಕಲ್ಪನೆಯೊಂದಿಗೆ ನಾವು ಚಾಲನೆಯನ್ನು ತಂದಿದ್ದೇವೆ. ಬಹುಶಃ ಎಲ್ಲರಿಗೂ ನನ್ನ ರಿಕ್ಷಾ ಚಾಲಕ ಮಾಲಕರಿಗೂ ಕೂಡ ನನಗೆ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಕಲ್ಲಾಪಿನ ಎಲ್ಲ ಹಿರಿಯ ಕಿರಿಯರಿಗೆ ಕೂಡ ನಾನು ವಿಶೇಷ ಕಥೆ ಸಲ್ಲಿಸಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಎಲ್ಲ ಜಾತಿ ಎಲ್ಲ ಮಧ್ಯಮ ವರ್ಗದವರು ಅತ್ಯುತ್ತಮವಾಗಿ ಜೀವಿಸುವಂಥ ವಾತಾವರಣ ಯಾವುದು ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿದ್ದ ಅದನ್ನು ಬಹುಶಃ ಮುಂದುವರಿಸಿಕೊಂಡು ಹೋಗುವ ಅವಕಾಶ ಆಗಿ ನಿಮ್ಮ ನೆರೆ ಮನೆಯವರೇ ನಿಮ್ಮ ಅಣ್ಣ ತಮ್ಮಂದಿರಂತ ಆಲೋಚನೆ ಮಾಡಿಕೊಂಡು ನಮ್ಮ ಜೀವನ ಮಾಡೋದು ಅವಕಾಶ ಬರಲಿ. ವಿವಿಧ ರೀತಿಯ ಈಗಾಗಲೇ ಈ ಪ್ರದೇಶಕ್ಕೆ ಇವತ್ತು ಗ್ಲೋಬಲ್ ಮಾರ್ಕೆಟ್ ಬರ್ತದೆ. ಏನೋ ಸ್ವಲ್ಪ ಈ ಊರು ಸರಿ ಇಲ್ಲದೆ ಯಾರು ಕೂಡ ಇಲ್ಲಿ ಬಂದು ಮಾರ್ಕೆಟ್ ಮಾಡೋದಿಲ್ಲ. ಬಹುಶಃ ಈಗಾಗಲೇ ನಾವು ಇನ್ನೊಂದು ದೊಡ್ಡ ಮಟ್ಟದ ಫಿಶ್ ಪ್ರೊಸೆಸಿಂಗ್ ಯೂನಿಟ್ ಕೂಡ ಇವತ್ತು ಆಧುನಿಕ ತಂತ್ರಜ್ಞಾನದ ಮೀನುಗಾರಿಕೆ ಸಂಬಂಧಪಟ್ಟ ದೊಡ್ಡ ಮಟ್ಟದ ಘಟಕ ಕೂಡ ಇವತ್ತು ಆ ಒಂದು ಜಾಗ ಇವತ್ತು ನೋಡ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಮೀನು ಆಯಿತು, ತರಕಾರಿ ಆಯಿತು, ಎಲ್ಲ ಕೂಡ ಫ್ರೂಟ್ಸು ಆಯಿತು, ದೊಡ್ಡ ಮಟ್ಟದ ವ್ಯಾಪಾರ ಕೇಂದ್ರ ಆಗಿ ಎಲ್ಲರಿಗೂ ಕೂಡ ಲಾಭ ಎಲ್ಲರಿಗೂ ಕೂಡ ಆಗುವಂಥ ಅವಕಾಶ ಇವತ್ತು ಆಗ್ತದೆ. IT ಕಂಪನಿ ಬಂದರೆ ಲೋಕಲ್ಗೆ ಲಾಭ ಆಗೋದಿಲ್ಲ. ಅದು ಈ ರೀತಿಯ ವ್ಯಾಪಾರ ಬಂದಾಗ ಲೋಕಲ್ಸ್ ಕೂಡದಲ್ಲಿ ಬಹಳಷ್ಟು ಇವತ್ತು ಪ್ರಾರಂಭ ಇವತ್ತು ಆಗುವಂಥದ್ದು. ಆದ ಕಾರಣ ಈ ಊರವರಿಗೆ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಇಂದಿನ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿ ನಮ್ಮ ಜೊತೆಯಲ್ಲಿ ಉಳ್ಳಾಲ ನಗರಸಭೆ ಅಧ್ಯಕ್ಷರು ಇರಬೇಕಿತ್ತು. ಬಹುಶಃ ಅವರು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಉಳ್ಳಾಲ ನಗರಸಭೆಗೆ ಬಹುಮಾನ ಬಂದ ಕಾರಣ ಅವರ ಬಹುಮಾನ ಸ್ವೀಕರಿಸಲು ಬಹುಶಃ ಇವತ್ತು ಅಲ್ಲಿ ಹೋಗಿದ್ದಾರೆ. ಉಪಾಧ್ಯಕ್ಷರ ಜೊತೆಲಿ ಹೋಗಬೇಕಿತ್ತು, ಆದರೆ ಇಲ್ಲಿ ಕಾರ್ಯಕ್ರಮದ ಕಾರಣ ಅವರು ಹೋಗಿ ಇವತ್ತಲ್ಲಿ ನಿಂತಿದ್ದಾರೆ. ಸೊ ಚಿತ್ರಕ್ ಅವರಿದ್ದಾರೆ, ಅಯ್ಯೂಬ್ರವರಿದ್ದಾರೆ, ಆಸಿಫ್ ಅವರಿದ್ದಾರೆ, ಉಸ್ಮಾನ್ ಅವರಿದ್ದಾರೆ, ನಮ್ಮ ಸದಾಶಿವ್ ಉಳ್ಳಾಲ್ ಅವರಿದ್ದಾರೆ, ನಮ್ಮ ಮಸೀದಿ ಅಧ್ಯಕ್ಷರಾಗಿರುವಂಥ ಫಾರೂಕ್, ನಮ್ಮ ಸುರೇಶ್ ಡಿಸೋಜ ಅವರಿದ್ದಾರೆ, ಶರೀಫ್ ಅವರಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ ಮಹದಿ ಅವರಿದ್ದಾರೆ, ಮತ್ತು ಇನ್ನಿದ್ದೆಲ್ಲ ನಮ್ಮ ಯುವಕ ಮಿತ್ರ ಹಿರಿಯರು ಬಹುಶಃ ಇದ್ದಂಥ ಸಂದರ್ಭದಲ್ಲಿ ಮುನಿರಾಕ, ಶರೀಫ್ ಮತ್ತು ಎಲ್ಲ ಈ ಊರ ಹಿರಿಯ ಕಿರಿಯರೆಲ್ಲರೂ ಕೂಡ ಸೇರಿಕೊಂಡು ಸಂಬಂಧ ನಾವು ಇವತ್ತು ಆಲೋಚನೆ ಇವತ್ತು ಮಾಡಿದ್ದೇವೆ. ಸೊ ಇನ್ನು ಮುಂದೆ ಕೂಡ ಸೋದರ ಪ್ರೀತಿ ವಿಶ್ವಾಸ ಹೋಗುವಂಥ ಅವಕಾಶ ಇವತ್ತು ಆಗಬೇಕಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆ ಶುಭಾಶಯ ಸಲ್ಲಿಸ್ತೇನೆ.